ಸರ್ಕಾರದ ಒತ್ತಡವಿಲ್ಲದೇ ಇದ್ದಲ್ಲಿ ಯಾವುದೇ ಕೋಮು ಗಲಭೆಯು 24 ಗಂಟೆಗಿಂತ ಹೆಚ್ಚು ಕಾಲ ಮುಂದುವರಿಯದು. ಇದರ ಜೊತೆಗೆ ಪೊಲೀಸ್ ಪಡೆಯಲ್ಲಿಯೂ ಕೋಮುವಾದಿಗಳು ಸೇರಿಕೊಂಡಿರೋದು ಗಲಭೆ ತೀವ್ರಗೊಳ್ಳಲು ಕಾರಣವಾಗುತ್ತೆ ಎಂದು ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಪತ್ರಕರ್ತೆ ತೀಸ್ತಾ ಸೆಟಲ್ವಾದ್ ವಿಶ್ಲೇಷಿಸಿದ್ದಾರೆ. ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ಪತ್ರಕರ್ತೆ ಸತ್ಯ ಎಸ್ ರವರು ಅನುವಾದಿಸಿರುವ ಸಂವಿಧಾನದ ಕಾಲಾಳು ತೀಸ್ತಾ ಸೆಟಲ್ವಾದ್ರವರ ನೆನಪುಗಳು ಎಂಬ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಆಯೋಜಿಸಲಾದ ಜಾತ್ಯತೀತತೆಯ ರಕ್ಷಣೆಯಲ್ಲಿ ನಾವು ನೀವು ಎಂಬ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಮಾತನಾಡಿದರು. ಪೊಲೀಸರ ಮೇಲೆ ಸಜ್ಜನರು ಜಾತ್ಯತೀತವಾದಿಗಳು ಒತ್ತಡ ಹಾಕುವ ಮೂಲಕ ಶಾಂತಿ ಕಾಪಾಡಲು ಪ್ರೇರೇಪಿಸಬೇಕು ಎಂದು ಹೇಳಿದ ಅವರು, ಜಾತ್ಯತೀತತೆಯನ್ನ ರಕ್ಷಿಸಲು ಸ್ಥಳೀಯ ಹೋರಾಟದ ಅಗತ್ಯವಿದೆ ಎಂದು ಸಾಮಾಜಿಕ ಕಾರ್ಯಕರ್ತೆ ಪತ್ರಕರ್ತೆ ತೀಸ್ತಾ ಸೆಟಲ್ವಾದ್ ಹೇಳಿದರು. Different formations. It could be centrist, it could be left, it could be reformist, it could be Ambedkarite, it could be all of these struggles that were in some way battling the colonial forces at various levels for political dignity, for cultural dignity, for self-determination, for Swaraj. ಇದೇ ವೇಳೆ ಪತ್ರಕರ್ತ ಚಿಂತಕರಾದ ದಿನೇಶ್ ಅಮೀನ್ ಮಠ್ ಅವರು ಮಾತನಾಡಿ, ಜನಸಾಮಾನ್ಯರು ಸಾಂಸ್ಕೃತಿಕ ರಾಜಕಾರಣವನ್ನು ಅರಿತುಕೊಂಡಾಗಲೇ ಇಂದು ಉದ್ಭವಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯ. ಸಾಂಸ್ಕೃತಿಕ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಗುಜರಾತ್ ಮತ್ತು ಮಂಗಳೂರಲ್ಲಿ ತಿರುಗಾಡಿ ಅವಲೋಕನ ಮಾಡಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಒಂದನೇದಾಗಿ ನಾವು ಆ ರೀತಿ ನೀವು ಮೆಜಾರಿಟಿ ಮೈನಾರಿಟಿ ಅಂದರೆ ನಾವು ಜಾತಿ ವಿಷಯವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ, ಧರ್ಮದ ವಿಷಯನ ಇಟ್ಕೊಂಡಿಲ್ಲ, ಸಿದ್ಧಾಂತದ ವಿಚಾರವನ್ನು ಇಟ್ಕೊಂಡು ಹೇಳಿದರೆ ನಾವು ಈಗಾಗಲೇ ಗೆದ್ದು ಬಿಟ್ಟಿದ್ದೇವೆ. ಜಾತ್ಯತೀತೆಯ ವಿರುದ್ಧವಾಗಿರುವ ಕೇವಲ 30%, 69% ಜಾತ್ಯತೀತತೆಯ ಪರವಾಗಿರುವ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸೈಂಟ್ ಅಲೋಷಿಯಸ್ ಕಾಲೇಜಿನ ರಿಜಿಸ್ಟ್ರಾರ್ ಪ್ರೊಫೆಸರ್ ಎಎಂ ನರಹರಿ ಪುಸ್ತಕ ಬಿಡುಗಡೆಯನ್ನಾಗೊಳಿಸಿದರು. ಈ ವೇಳೆ ಚಿಂತಕ ಜಿ ರಾಜಶೇಖರ್, ಕೃತಿಯ ಅನುವಾದಕಿ ಸತ್ಯ ಎಸ್, ನಿವೃತ್ತ ಡಿವೈಎಸ್ಪಿ ಟಿಸಿಎಂ ಶರೀಫ್, ಸಮುದಾಯ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ರಾಜೇಂದ್ರ ಉಡುಪ, ಕ್ರಿಯಾ ಮಾಧ್ಯಮ ನಿರ್ದೇಶಕ ಯಶವಂತ್ ಮರೋಳಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.